ಎಲ್ಲರಿಗೂ ನಮಸ್ತೆ. ನನ್ನ ಹೆಸರು ಧೃತಿ. ನಾನು 2ನೇ ತರಗತಿಯಲ್ಲಿ ಕಲಿಯುತ್ತಿದ್ದೇನೆ. ನನ್ನ ಕಥೆಯಲ್ಲಿ ಯಾರೆಲ್ಲ ಇದ್ದ ಎಂದರೆ ಬಾತುಕೋಳಿ, ನರಿ. ಒಂದು ಕಾಡಿನಲ್ಲಿ ತುಂಬ ಪ್ರಾಣಿಗಳಿದ್ದವು. ಅದರ ಒಂದು ಆಚೆಯಲ್ಲಿ ಒಂದು ಸಣ್ಣ ಕಾಡು ಇತ್ತು. ಅದರಲ್ಲಿ ಬಾತುಕೋಳಿ ಮತ್ತು ನರಿ ಒಳ್ಳೆ ಗೆಳೆಯರಾಗಿದ್ದವು. ಅವರು ಆಗ ನರಿಯ ಹುಟ್ಟುಹಬ್ಬಕ್ಕೆ ಬಾತುಕೋಳಿಯನ್ನು ಕರೆಯಲು ನರಿ ಹೋಯಿತು. ಕೊಕ್ಕರೆ ಬಾತುಕೋಳಿ, ನಾಳೆ ನನ್ನ ಹುಟ್ಟುಹಬ್ಬ, ನೀನು ನನ್ನ ಮನೆಗೆ ಬರಬೇಕು ಎಂದು ನರಿ ಹೇಳಿತು. ಆಗ ಬಾತುಕೋಳಿ ಹೇಳಿತು, ಆಯಿತು, ನಾಳೆ ಬರುತ್ತೇನೆ. ಆಗ ಆ ನರಿಯ ಹುಟ್ಟುಹಬ್ಬಕ್ಕೆ ಬಾತುಕೋಳಿ ಹೋಯಿತು. ಆಗ ನರಿ ತುಂಬ ಬಗೆಯ ತಿಂಡಿಗಳನ್ನು ಇಟ್ಟಿದ್ದದು ಕಂಡಿತು. ಆಗ ನರಿ ಎಲ್ಲ ಅದನ್ನು ತಿಂದು ಮುಗಿಸಿತು. ಬಾತುಕೋಳಿಗೆ ಅದರ ಉದ್ದವಾದ ಕೊಕ್ಕಿನಿಂದ ತಿನ್ನಲಿಕ್ಕೆ ಆಗಲಿಲ್ಲ. ಅದು ಮನೆಗೆ ಹೊರಟಿ ಹೋಗಿತು. ಆಗ ಒಂದು ದಿನ ಬಾತುಕೋಳಿಯ ಹುಟ್ಟುಹಬ್ಬಕ್ಕೆ ನರಿಯನ್ನು ಕರೆಯಲು ಹೋಯಿತು. ಆಗ ಬಾತುಕೋಳಿ ಹೇಳಿತು, ನಾಳೆ ನನ್ನ ಹುಟ್ಟುಹಬ್ಬ, ನೀನು ನನ್ನ ಮನೆಗೆ ಬರಬೇಕು ಅಂತ ಹೇಳಿತು. ಆಯಿತು. ಆಗ ಆ ಬಾತುಕೋಳಿ ಒಂದು ಜ್ಯೂಸನ್ನು ಬಗೆಯ ಜ್ಯೂಸನ್ನು ಅಲ್ಲಿ ಇಟ್ಟಿದ್ದು ಅದು ಕಂಡಿತು. ಅದರಿಂದ ಅದಕ್ಕೆ ಕುಡಿಯಲು ಸಾಧ್ಯವಾಗಲಿಲ್ಲ. ಬಾತುಕೋಳಿ ಬೇಕಾದಷ್ಟು ಎಲ್ಲ ಜ್ಯೂಸನ್ನೆಲ್ಲ ಕುಡಿಯಿತು. ಆಗ ಆ ನರಿ ಹೇಳಿತು, ನಾನು ಮನೆಯಲ್ಲಿ ಹಾಗೆ ಹಾಳು ಬಿಟ್ಟಿದ್ದೇನೆ, ನಾನು ಹೋಗುತ್ತೇನೆ. ಆಗ ಬಾತುಕೋಳಿ ಹೇಳಿತು, ನಿನಗೆ ಕುಡಿಯಲು ಆಗುವುದಿಲ್ಲ, ನನಗೆ ಅರ್ಥವಾಗುತ್ತದೆ. ಆಗ ನರಿ ಅದರ ಮನೆಗೆ ಹೋಗಿ ಯೋಚಿಸಿತು, ನಾನು ಅವಳಿಗೆ ಯಾಕೆ ಹಾಗೆ ಮಾಡಿ ನನಗೆ ಈ ಶಿಕ್ಷೆ ಸಿಕ್ಕಿತು. ಈ ಕಥೆಯ ನೀತಿ ಏನೆಂದರೆ ಯಾರಿಗೂ